ಅದು 1989 ನವೆಂಬರ್ 21ನೇ ತಾರೀಕು ಲಾಲ್ಬಾಗ್ನಿಂದ ಜಯನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೊಂದರ ತಿರುವಿನಲ್ಲಿ ಬೆಂಗಳೂರು ಭೂಗತ ಜಗತ್ತಿನ ಅನಭಿಕ್ಷಿತ ದೊರೆಯೊಬ್ಬನ ಬರ್ಬರ ಹತ್ಯೆ ನಡೆದೇ ಹೋಗಿತ್ತು. ಇಡೀ ಬೆಂಗಳೂರನ್ನು ಕಾಡಿದ ಹೈ ಪ್ರೊಫೈಲ್ ಕಿಲ್ಲರ್ ಹಳೆಯ ಅಂಬಾಸಿಡರ್ ಕಾರ್ನಲ್ಲಿ ರಥದ ಮಡುವಿನ ನಡುವೆ ಯಕಶ್ಚಿತ್ ಹೆಣವಾಗಿ ಮಲಗಿದ್ದ. ನೇರ ಕಣ್ಣಿಗೆ ಬಿದ್ದಿದ್ದ ಗುಂಡು ತಲೆಯನ್ನ ಸೀಳಿ ಹಾಕಿತ್ತು. ಅಲ್ಲಿಗೆ ಬೆಂಗಳೂರು ಭೂಗತ ಲೋಕದ ಕರಾಳ ಅಧ್ಯಾಯವೊಂದು ಮುಗಿದೇ ಹೋಗಿತ್ತು. ಅಸಲಿಗೆ ಬೆಂಗಳೂರಿನಲ್ಲಿ ಬಂದೂಕಿನ ಗುಂಡಿಗೆ ಬಲಿಯಾದ ಮೊದಲ ಭೂಗತ ದೊರೆ ಎಂಪಿ ಜಯರಾಜ್ ಮತ್ತು ಆ ಗುಂಡು ಹಾರಿಸಿದ್ದು ಬೇರೆ ಯಾರು ಅಲ್ಲ, ಮಾಸ್ಟರ್ ಮೈಂಡ್ ಮುತ್ತಪ್ಪ ರಾಯ್ ಅಲಿಯಾಸ್ ರಾಯ್. ದುಶ್ಮನಿಯನ್ನು ಕಂಡರೆ ಸಾಕು ಎಲ್ಲಿಂದರಲ್ಲಿ ಯಾವುದೇ ಯೋಚನೆ ಇಲ್ಲದೆ ಯುದ್ಧಕ್ಕೆ ಮುಂದಾಗುತ್ತಿದ್ದ ಬೆಂಗಳೂರು ಭೂಗತ ಲೋಕದಲ್ಲಿ ಹುಲಿಯೊಂದನ್ನ ಬೇಟೆಯಾಡುವ ಮುನ್ನ ಎಷ್ಟು ತಯಾರಿ ನಡೆಸಬೇಕು, ಹೇಗೆ ಹೊಂಚು ಹಾಕಬೇಕು ಎಂಬ ಲೆಕ್ಕಾಚಾರ ಹಾಕುವ ಕಲೆಯನ್ನ ಕಲಿಸಿದ ಮೊದಲ ವ್ಯಕ್ತಿಯೇ ಆ ಮುತ್ತಪ್ಪ ರಾಯ್. ಇದೇ ಕಾರಣಕ್ಕೆ ಆತನಿಗೆ ಮಾಸ್ಟರ್ ಮೈಂಡ್ ಕಿಲ್ಲರ್ ಎಂಬ ಹೆಸರು ಸಹ ಜೊತೆಗೆ ಸೇರಿಕೊಂಡಿತ್ತು. ಆ ನಂತರ ನಡೆದದ್ದು ಮಾತ್ರ ಸಾಲು ಸಾಲುಗಳ ಸರಣಿ ಕೊಲೆಗಳು. ಇದಕ್ಕಿಂತ ಹಿಂದೆಯೂ ಸಹ ಮೈಸೂರು ಪುಟ್ಟಸ್ವಾಮಿ ಜಯರಾಜ್ ಅಲಿಯಾಸ್ ಎಂಪಿ ಜಯರಾಜ್ ಹತ್ಯೆಗೆ 2 ಬಾರಿ ಪ್ರಯತ್ನ ನಡೆದಿತ್ತು. ಜಯರಾಜ್ ಪಕ್ಕಾ ವಿರೋಧಿಗಳಾದಂತಹ ಪುಷ್ಪ, ಶ್ರೀನಗರ ಕಿಟ್ಟಿ, ಬೆಕ್ಕಿನ ಕಣ್ಣು ರಾಜೇಂದ್ರ, ಕೆಆರ್ ಆಸ್ಪತ್ರೆ ಮತ್ತು ಪರಪ್ಪನ ಅಗ್ರಹಾರ ಜೈಲಿನ ಎದುರೇ 2 ಬಾರಿ ಹುಲಿಯ ಬೇಟೆಗೆ ಹೊಂಚು ಹಾಕಿದ್ದರು. ಆದ್ರೆ ಈ 2 ಬೇಟೆಯಲ್ಲಿ ತಪ್ಪಿಸಿಕೊಂಡಿದ್ದ ಹುಲಿ ಅಂದು ಅನಾಮತ್ತವಾಗಿ ಗುಂಡಿಗೆ ಬಲಿಯಾಗಿದ್ದರು. 70 ಹಾಗೂ 80ರ ದಶಕದ ಬೆಂಗಳೂರು ಭೂಗತ ಲೋಕದ ಒಳಹರಿವು ತಿಳಿದವರಿಗೆ ಈಗಲೂ ಮರೆಯಲು ಸಾಧ್ಯವಾಗದ ಹತ್ಯೆ ಎಂದರೆ ಅದು ಡಾನ್ ಎಂಪಿ ಜಯರಾಜರ ಹತ್ಯೆ. ಬೆಂಗಳೂರಿನ ಭೂಗತ ಲೋಕಕ್ಕೆ ದುಬೈವರೆಗೆ ಲಿಂಕ್ ಕೊಡಿಸಿದ ಹತ್ಯೆ ಎಂದೇ ಈ ಹತ್ಯೆಯನ್ನ ಗುರುತಿಸಲಾಗುತ್ತದೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಭೂಗತ ಲೋಕವನ್ನ ಜಯರಾಜ್ ಹತ್ಯೆಗೆ ಮುನ್ನ ಮತ್ತು ಹತ್ಯೆಯ ನಂತರ ಎಂದು 2 ಭಾಗಗಳನ್ನಾಗಿ ಗುರುತಿಸಲಾಗಿದೆ. ಇಂತಹ ಹೈ ಪ್ರೊಫೈಲ್ ಹತ್ಯೆಯೊಂದಿಗೆ ಭೂಗತ ಲೋಕದಲ್ಲಿ ಮುತ್ತಪ್ಪ ರಾಯ್ ಎಂಬ ಹೊಸ ಹೆಸರೊಂದು ಸದ್ದು ಮಾಡಲು ಬೆಂಗಳೂರಿನಲ್ಲಿ ಶುರುವಿಟ್ಟಿತ್ತು. ಜಯರಾಜ್ ಮತ್ತು ರಾಮಚಂದ್ರ ಕೊತ್ವಾಲ್ ಶಿಷ್ಯರನ್ನ ಸಹ ಈ ಹತ್ಯೆ ಅಕ್ಷರಶಃ ಬೆದರಿಸಿತು ಅಂದ್ರೆ ನೀವು ನಂಬಲೇಬೇಕು. ಈ ಹತ್ಯೆಯೊಂದಿಗೆ ಬೆಂಗಳೂರು ಭೂಗತ ಲೋಕ ಅನಾಮತ್ತವಾಗಿ ಆಯಿಲ್ ಕುಮಾರನ ಕೈ ಸೇರಿತ್ತು. ಅವರಿಗೆ ಶಕ್ತಿಯಾಗಿ ನಿಂತಿದ್ದೇ ಈ ಮುತ್ತಪ್ಪ ರಾಯ್. ಅಸಲಿಗೆ ಅಂದು ಜಯರಾಜನ ಹತ್ಯೆ ನಡೆಯುತ್ತೆ. ಮುತ್ತಪ್ಪ ರಾಯ್ ಎಂಬ ಹೊಸ ಕಿಲ್ಲರ್ ಬೆಂಗಳೂರು ಭೂಗತ ಲೋಕದಲ್ಲಿ ಹೊಸ ತಾರೆಯಾಗಿ ಮೆರೆಯುತ್ತಾನೆ ಎಂಬುದು ಸ್ವತಃ ಪೊಲೀಸ್ ಇಲಾಖೆಗೂ ಗುಪ್ತಚರ ಇಲಾಖೆಗೂ ಕೂಡ ಗೊತ್ತಿರಲಿಲ್ಲ. ಪೊಲೀಸರ ಸಹಾಯದೊಂದಿಗೆ ಜಯರಾಜ್ ಹತ್ಯೆ ನಡೆದಿತ್ತು. ಭೂಗತ ಲೋಕದ ಅಧ್ಯಾಯವೊಂದು ಮುಗಿದಿತ್ತು ಎಂಬುದು ಗೊತ್ತಿಲ್ಲದ ವಿಚಾರವೇನಲ್ಲ. ಹಾಗೆ ನೋಡಿದರೆ ಡಾನ್ ಜಯರಾಜನ ಹತ್ಯೆಗಾಗಿ ನಡೆದ ಯೋಚನೆ ಒಂದು ರೋಚಕ ಸ್ಟೋರಿಯಾಗಿದೆ. ಇನ್ನು ಬೆಂಗಳೂರಿನ ರೌಡಿಗಳು ಶ್ರೀರಾಂಪುರದ ಗಲ್ಲಿಯಲ್ಲಿ ಜನಿಸಿ ಮೆಜೆಸ್ಟಿಕ್ ನಲ್ಲಿ ಬೆಳೆಯುತ್ತಾರೆ ಎಂಬ ಸಿದ್ಧ ಸೂತ್ರವನ್ನ ಮುರಿದ ವ್ಯಕ್ತಿಯೇ ಈ ಮುತ್ತಪ್ಪ ರಾಯ್. ಅಸಲಿಗೆ ಡಾನ್ ಜಯರಾಜ್ ಕೊಲೆಯಾಗಿದ್ದು ಹೇಗೆ, ಕೊಲೆಗೆ ತಯಾರಿ ಯೋಜನೆ ನಡೆದಿದ್ದು ಹೇಗೆ, ಯಾರೀ ಮುತ್ತಪ್ಪ ರಾಯ್, ಬೆಂಗಳೂರು ಭೂಗತ ಲೋಕ ಅನಾಮತ್ತಾಗಿ ಈತನ ಕಾಲ ಕೆಳಗೆ ಬಂದಿದ್ದು ಹೇಗೆ, ದಾವೂದ್ ಇಬ್ರಾಹಿಂ ನಂಟು ಬೆಳೆದಿದ್ದು ಹೇಗೆ, ಹೌದು ಆ ಎಲ್ಲ ರೋಚಕ ಕತೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನೋಡೋಣ. ಮುತ್ತಪ್ಪ ರಾಯ್ ಬೆಂಗಳೂರು ಭೂಗತ ಲೋಕದ ಮಟ್ಟಿಗೆ ಅಂದಿಗೂ ಇಂದಿಗೂ ಎಂದಿಗೂ ಅತಿ ರಂಜಕ ಹೆಸರು ಎಂದರೆ ಅದುವೇ ಮುತ್ತಪ್ಪ ರಾಯ್. ಏಕೆಂದ್ರೆ 70ರ ದಶಕದಲ್ಲಿ ಕೇವಲ ಹಫ್ತಾ ವಸೂಲಿ, ಕಲಬೆರಕೆ ದಂಧೆ, ಆಯಿಲ್ ಇಂಡಸ್ಟ್ರಿ, ಬಾರುಗಳು, ಕ್ಲಬ್ಗಳು ಮತ್ತು ಸುಪಾರಿ ಕೊಲೆಗಳಿಗೆ ಸೀಮಿತವಾಗಿದ್ದ ಕರ್ನಾಟಕದ ರಾಜಧಾನಿ ಬೆಂಗಳೂರು ರೌಡಿಸಂಗೆ ದುಬೈನಿಂದ, ಆಫ್ರಿಕಾದಿಂದ ರಷ್ಯಾ ದೇಶವರೆಗೆ ಕಾಂಟ್ಯಾಕ್ಟ್ ಬೆಳೆಸಿದ ಮೊದಲ ವ್ಯಕ್ತಿಯೇ ಡಾನ್ ಮುತ್ತಪ್ಪ ರಾಯ್. ಇನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ, ಛೋಟಾ ಶಕೀಲ್ ಜೊತೆಗೂ ಮುತ್ತಪ್ಪ ರಾಯ್ ಅವರಿಗೆ ನಂಟು ಇತ್ತು ಎನ್ನುವುದು ಇಂದು ಗುಟ್ಟಾಗಿ ಏನು ಉಳಿದಿಲ್ಲ. ಕರ್ನಾಟಕದ ಪುತ್ತೂರಿನಲ್ಲಿ ಎನ್ ನಾರಾಯಣ ಮತ್ತು ಸುಶೀಲಾ ರಾಯ್ ಅವರಿಗೆ ಮಗನಾಗಿ ಜನಿಸಿದ ಮುತ್ತಪ್ಪ ರಾಯ್ ತಾನು ಬೆಂಗಳೂರು ಭೂಗತ ಲೋಕದಲ್ಲಿ ಈ ಹಂತಕ್ಕೆ ಬೆಳೆಯುತ್ತೇನೆ ಮತ್ತು ಇಡೀ ಭಾರತದ ಮಟ್ಟಿಗೆ ದೊಡ್ಡ ಡಾನ್ ಎಂಬ ಹೆಸರು ಪಡೆಯುತ್ತೇನೆ ಅಂತ ಸ್ವತಃ ಅವರು ಕೂಡ
ಅಂದುಕೊಂಡಿರಲಿಲ್ಲ. ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರದಂತಿತ್ತು ಆ ಒಂದು ಕೊಲೆ. ಬೆಂಗಳೂರಿನ ಮೊದಲ ಡಾನ್ ಜಯರಾಜ್ ಕೊಲೆ. ಅಸಲಿಗೆ ಮುತ್ತಪ್ಪ ರಾಯ್ ತಾನು ಡಾನ್ ಆಗಬೇಕೆಂದು ಬೆಂಗಳೂರಿಗೆ ಬಂದವರಲ್ಲ, ಕನಸು ಮನಸ್ಸಿನಲ್ಲೂ ಅಂದುಕೊಂಡವರಲ್ಲ. ಪುತ್ತೂರಿನಲ್ಲಿಯೇ ಶಿಕ್ಷಣ ಮುಗಿಸಿದ್ದ ರಾಯ್ ವಿಜಯ್ ಬ್ಯಾಂಕ್ ನಲ್ಲಿ ಮೊದಲ ಕೆಲಸಕ್ಕೆ ಸೇರುತ್ತಾರೆ. ಆದರೆ ಬ್ಯಾಂಕ್ ನಲ್ಲಿ ಚೆಕ್ ವ್ಯವಹಾರವೊಂದರಲ್ಲಿ ಮೋಸ ಮಾಡಿದ ಕಾರಣಕ್ಕಾಗಿ ಅವರನ್ನ ಕೆಲಸದಿಂದ ತೆಗೆದುಹಾಕಲಾಗುತ್ತದೆ. ತನ್ನದು ತಪ್ಪಿಲ್ಲದಿದ್ದರೂ ಕೂಡ ಕೆಲಸದಿಂದ ಸುಳ್ಳು ಆರೋಪ ಮಾಡಿ ನನ್ನನ್ನ ಹೊರಗೆ ಹಾಕಲಾಗಿತ್ತು ಅಂತ ಸ್ವತಃ ಮುತ್ತಪ್ಪ ರಾಯ್ ಹಲವಾರು ಕಡೆ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ಹೀಗೆ ವಿಜಯ ಬ್ಯಾಂಕ್ ಕೆಲಸ ಕಳೆದುಕೊಂಡ ನಂತರ ರೇಖಾ ಅವರನ್ನ ಮದುವೆಯಾಗಿ ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕುತ್ತಾ ಬೆಂಗಳೂರು ಸೇರಿದ ಮುತ್ತಪ್ಪ ರಾಯ್ ಮೊದಲು ಬ್ರಿಗೇಡ್ ರಸ್ತೆಯ ಲೇಡೀಸ್ ಬಾರ್ ಒಂದರಲ್ಲಿ ಕೆಲಸಕ್ಕೆ ಸೇರುತ್ತಾರೆ. ಅಲ್ಲಿಂದಲೇ ಅವರಿಗೆ ಭೂಗತ ಲೋಕದ ಪರಿಚಯವಾಗುತ್ತದೆ. ಬಾರ್ ನಲ್ಲಿ ಕೆಲಸ ಮಾಡುತ್ತಿದ್ದ ರೈ ಅವರಿಗೆ ಗೋಲ್ಡ್ ಡೀಲರ್ ಗಳಾದ ಅಶೋಕ್ ಶೆಟ್ಟಿ ಮತ್ತು ಶರತ್ ಶೆಟ್ಟಿ ಪರಿಚಯವಾಗುತ್ತದೆ. ಇವರ ಮೂಲಕ ಅಮರ್ ಆಳ್ವಾ ಪರಿಚಯವಾಗುತ್ತದೆ. ಅಲ್ಲಿಂದಲೇ ರೈ ಹೆಸರು ಭೂಗತ ಲೋಕದಲ್ಲಿ ಹರಿದಾಡಲು ಪ್ರಾರಂಭವಾಗುತ್ತದೆ. ಆದರೆ ರೈ ಎಂಬ ಹೆಸರು ಭೂಗತ ಲೋಕದ ರಕ್ತ ಸಿಕ್ತ ಪುಟದಲ್ಲಿ ಅಚ್ಚಳಿಯದ ಉಳಿದಿದ್ದು ಮಾತ್ರ ಆ ಒಂದು ಕೊಲೆಯಿಂದ, ಅದುವೇ ಡಾನ್ ಜಯರಾಜ್ ಕೊಲೆಯಿಂದ. ಅದು 1989 ನವೆಂಬರ್ 21ರಂದು ಜಯರಾಜ್ ಜೈಲಿಗೆ ಹೋಗುವ ಒಂದು ದಿನ ಮೊದಲು ಜಯರಾಜ್ ಸಿದ್ದಾಪುರ ಪೊಲೀಸ್ ಠಾಣೆಯಿಂದ ಸಹಿ ಹಾಕಿ ಹಿಂದಿರುಗುತ್ತಿದ್ದರು. ಅವರ ಜೊತೆ ಅವರ ಸಹೋದರ ಎಂಪಿ ಉಮೇಶ್, ವಕೀಲ ವರ್ಧಮಾನಯ್ಯ ಮತ್ತು ಅವರ ಸಹಚಕರು ಒಂದು ಅಂಬಾಸಡರ್ ಕಾರ್ನಲ್ಲಿ ಬರುತ್ತಿದ್ದರು. ಅದು ಬೆಳಿಗ್ಗೆ 7:20 ಅವರ ಕಾರು ಲಾಲ್ಬಾಗ್ ಗೇಟ್ ಬಳಿ ಬಂದಾಗ ಅವರನ್ನ ಮುತ್ತಪ್ಪ ರಾಯ್ ಹಾಗೂ ಸುಭಾಷ್ ಸಿಂಗ್ ಠಾಕೂರ್ ಮತ್ತು ಇನ್ನು 10 ಜನರು ಸೇರಿ ಜಯರಾಜ್ ಕೊಲೆ ಮಾಡಿದ್ದರು. ಹಿಂಭಾಗದಿಂದ ಗುಂಡು ಹಾರಿಸಲಾಗಿತ್ತು. ಇದರಿಂದ ಚಾಲಕ ಎಂಪಿ ಉಮೇಶ್ ನಿಯಂತ್ರಣ ತಪ್ಪಿ ಎಡಭಾಗದಲ್ಲಿರುವ ಪಾದಚಾರಿ ಮಾರ್ಗಕ್ಕೆ ಅಂಬಾಸಡರ್ ಕಾರ್ ಹೋಗಿ ಡಿಕ್ಕಿ ಹೊಡೆಯುತ್ತದೆ. ಕಾರು ನಿಂತ ತಕ್ಷಣ ಜಯರಾಜ್ ಮತ್ತು ವಕೀಲ ವರ್ಧಮಾನಯ್ಯ ಹೊರತುಪಡಿಸಿ ಕಾರಿನಲ್ಲಿದ್ದ ಎಲ್ಲರೂ ಓಡಿ ಹೋಗಿದ್ದಾರೆ. ಹಂತಕರು ಜಯರಾಜ್ ಅವರ ಕಾರನ್ನ ಸುತ್ತುವರೆದುಕೊಂಡು ಗುಂಡುಗಳ ಸುರಿಮಳೆ ಪ್ರಾರಂಭಿಸಿದ್ದರು. ಅವರ ವಕೀಲರಾದಂತಹ ವರ್ಧಮಾನಯ್ಯ ಅವರನ್ನ ರಕ್ಷಿಸಲು ತಮ್ಮನ್ನು ಗುರಾಣಿಯಾಗಿ ಬಳಸಿಕೊಂಡು ಮತ್ತು ದೂರದಲ್ಲಿ ನಿಂತಿದ್ದ ಅವರ ಸಹಚರು ಬಾಂಬ್ ಮೂಲಕ ಸಹಾಯ ಮಾಡಿದ್ರು. ಈ ಬಾರಿ ಜಯರಾಜ್ ತಪ್ಪಿಸಿಕೊಳ್ಳಲು ವಿಫಲರಾಗುತ್ತಾರೆ. ಬೆಳಗ್ಗೆ 7:20 ಪೊಲೀಸ್ ಠಾಣೆಯಿಂದ ತಮ್ಮ ಮನೆಗೆ ಹಿಂತಿರುಗುವಾಗ ಅವರ ತಲೆಗೆ ಗುಂಡು ಹಾರಿಸಲಾಗಿತ್ತು. ಅಸಲಿಗೆ ಜಯರಾಜ್ ಕೊಲೆಗೆ ಸುಪಾರಿ ಕೊಟ್ಟಿದ್ದೇ ಈ ಆಯಿಲ್ ಕುಮಾರ್. ಅಮರ್ ಆಳ್ವಾ ಮಾತಿನಂತೆ ಆಯಿಲ್ ಕುಮಾರ್ನಿಂದ ಸುಪಾರಿ ಪಡೆದ ರೈ ಕೊನೆಗೂ ಜಯರಾಜರನ್ನ ಮೊದಲ ಯತ್ನದಲ್ಲಿಯೇ ಖಲಾಸ್ ಮಾಡಿದ್ದರು. ಪರಿಣಾಮ ಇಡೀ ಬೆಂಗಳೂರು ಭೂಗತ ಲೋಕ ಈಗ ಆಯಿಲ್ ಕುಮಾರ್ ಪಾಲಾಗಿತ್ತು. ಆರಂಭದಲ್ಲಿ ರೈ ಹೆಸರನ್ನ ಬಳಸಿಕೊಂಡು ಆಯಿಲ್ ಕುಮಾರ್ ಸಾಕಷ್ಟು ಹಣ ಮಾಡಿದ್ದ. ಆದ್ರೆ ಇದು ರೈಗೆ ಇಷ್ಟವಾಗಲಿಲ್ಲ. ಮುಂದೆ ರೈ ಅನಾಮತ್ತವಾಗಿ ಆಯಿಲ್ ಕುಮಾರ್ನನ್ನ ಮುಗಿಸೇ ಬಿಟ್ಟಿದ್ದರು. ಆದ್ರೆ ಆಯಿಲ್ ಕುಮಾರ್ನ ಬಳಿಯೇ ಸುಪಾರಿ ಪಡೆದು ಕೊನೆಗೆ ಆತರನ್ನೇ ಕೊಂದಿದ್ದು ಅಮರ್ ಆಳ್ವಾಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಪರಿಣಾಮ ಬೆಂಗಳೂರು ಭೂಗತ ಲೋಕ ಮತ್ತೆ 2 ಬಣವಾಗಿತ್ತು. ಆಯಿಲ್ ಕುಮಾರ್ ಕೊಲೆಗೆ ಸಂಬಂಧಿಸಿದಂತೆ ರೈ ಕೋರ್ಟ್ಗೆ ಹೊರಡುವ ಸಂದರ್ಭದಲ್ಲಿ ಕೋರ್ಟ್ ಆವರಣದಲ್ಲಿ ಅವರ ಮೇಲೆ ಕೊಲೆ ಯತ್ನ ಕೂಡ ನಡೆಯುತ್ತದೆ. ಆಯಿಲ್ ಕುಮಾರ್ನ ಹತ್ಯೆಗೆ ಸೇಡಿ ತೀರಿಸಿಕೊಳ್ಳುವ ಸಲುವಾಗಿ ಅಮರ್ ಆಳ್ವಾ ರೈ ಮೇಲೆ ಸಲೀಂ ಎಂಬುವನ ಮೂಲಕ ಗುಂಡಿನ ದಾಳಿ ನಡೆಸಿದ್ದರು. ಈ ದಾಳಿಯಲ್ಲಿ ರೈ ಅವರ ಎದೆಗೆ 5 ಗುಂಡು ತಗುಲಿತ್ತು. ಅವರ ಕಿಡ್ನಿಗೂ 1 ಗುಂಡು ಹಾನಿ ಮಾಡಿತ್ತು. ಆದರೂ ಬದುಕುಳಿದ ರೈ ಕೊನೆಗೆ ಅಮರ್ ಆಳ್ವಾ ಅವರಿಗೆ ಸ್ಕೆಚ್ ಇಟ್ಟಿದ್ದರು. ಗುಂಡಿನ ದಾಳಿಗೆ ಒಳಗಾಗಿ ವರ್ಷಗಟ್ಟಲೆ ಆಸ್ಪತ್ರೆಯಲ್ಲಿ ಬಿದ್ದು ಬಿಡುಗಡೆಯಾದ ಮುತ್ತಪ್ಪ ರಾಯ್ ಕೊನೆಗೆ ಅಮರ್ ಆಳ್ವಾ ತನ್ನ ಮಗಳ ಮದುವೆ ಆಹ್ವಾನ ಪತ್ರಿಕೆ ಹಂಚುವಾಗ ಸ್ಕೆಚ್ ಹಾಕಿ ಅವನ ಕೊಲೆ ನಡೆಸುತ್ತಾರೆ. ಅಲ್ಲದೆ ಈ ಕೊಲೆಯ ನಂತರವೇ ಮುತ್ತಪ್ಪ ರಾಯ್ ದುಬೈ ಸೇರಿದ್ದು. ಹೀಗೆ ದುಬೈ ಸೇರುವ ಮುತ್ತಪ್ಪ ರಾಯ್ ಛೋಟಾ ಶಕೀಲ್ ಮತ್ತು ದಾವೂದ್ ಇಬ್ರಾಹಿಂ ನಂಟು ಗಳಿಸುತ್ತಾರೆ. ಪರಿಣಾಮ ಅಲ್ಲಿಂದಲೇ ಶರತ್ ಶೆಟ್ಟಿಗೆ ತಿಳಿಯದೆ ಹಣ ವಸೂಲಿಗೆ ಇಳಿಯುತ್ತಾರೆ. ಬಿಲ್ಡರ್ ಸುಬ್ಬರಾಜು ಕೊಲೆಗೆ ಸುಪಾರಿ ಪಡೆಯುತ್ತಾರೆ. ಆದ್ರೆ ಈ ವಿಚಾರದಲ್ಲಿ ಮುತ್ತಪ್ಪ ರಾಯ್ ಮತ್ತು ಶರತ್ ಶೆಟ್ಟಿ ನಡುವೆ ಭಿನ್ನಾಭಿಪ್ರಾಯ ಬೆಳೆಯುತ್ತದೆ. ಪರಿಣಾಮ ಶರತ್ ಶೆಟ್ಟಿ ರೈ ನಕಲಿ ಪಾಸ್ಪೋರ್ಟ್ ಕುರಿತು ದುಬೈ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡುತ್ತಾರೆ. ಇದರ ಬೆನ್ನಿಗೆ ಮುತ್ತಪ್ಪ ರಾಯ್ ಅವರನ್ನ ಅಲ್ಲಿನ ಸರ್ಕಾರ ಮತ್ತೆ ಭಾರತಕ್ಕೆ ಗಡೀಪಾರು ಮಾಡುತ್ತದೆ. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲೇ ಕೂತು ಛೋಟಾ ಶಕೀಲ್ ಬಳಿ ವ್ಯವಹಾರ ಕುದುರಿಸುವ ರೈ ಕೊನೆಗೆ ಶರತ್ ಶೆಟ್ಟಿಯ ಕಥೆಯನ್ನ ಮುಗಿಸುತ್ತಾರೆ. ಅಲ್ಲಿಗೆ ಬೆಂಗಳೂರಿಗೆ ಏಕಮಾತ್ರ ಡಾನ್ ಆಗಿ ಮುತ್ತಪ್ಪ ರೈ ಮಿಂಚಿದ್ದು ಇಂದು ಇತಿಹಾಸವೇ ಸರಿ. ಈ ರಕ್ತ ಸಿಕ್ತ
ಭೂಗತ ಲೋಕ ಅಧ್ಯಾಯದಲ್ಲಿ ಅಪಾರ ಹಣವನ್ನು ಗಳಿಸಿದ್ದ ಮುತ್ತಪ್ಪ ರೈ ತನ್ನ ರೌಡಿಸಂ ಬದುಕಿಗೆ ಗುಡ್ ಬೈ ಹೇಳಿ ದಶಕಗಳೇ ಕಳೆದಿದ್ದವು. ಬೆಂಗಳೂರಿನ ಹೊರವಲಯದ ತಮ್ಮ ಮಡದಿ ಮಕ್ಕಳ ಜೊತೆಗೆ ಸಂತೋಷದಿಂದ ಬಿಡದಿಯಲ್ಲಿ ಕಾಲವನ್ನ ಕಳೆಯುತ್ತಿದ್ದರು. ಒಬ್ಬ ಮಗ ಅಮೆರಿಕದಲ್ಲಿ ಓದುತ್ತಿದ್ದರೆ ಇವರು ಜೈ ಕರ್ನಾಟಕ ಎಂಬ ಸಂಘಟನೆಯನ್ನ ಸ್ಥಾಪಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರು. ಆದರೆ ಬಿಟ್ಟು ಬಿಡದೆ ಕಾಡಿದ ಕ್ಯಾನ್ಸರ್ ಕೊನೆಗೆ ಅವರ ಅತಿರಂಜಕ ಮತ್ತು ಯಾವ ಸಿನಿಮಾಗೂ ಕಡಿಮೆ ಇಲ್ಲದ ರೋಚಕ ಬದುಕಿಗೆ ತೆರೆ ಎಳೆದಿತ್ತು. ಸ್ನೇಹಿತರೆ, ಮುತ್ತಪ್ಪ ರೈ ಕತೆ ಕೇಳ್ತಾ ಹೋದ್ರೆ ಒಂದು ಸಿನಿಮಾ ಏನು ದೊಡ್ಡ ವೆಬ್ ಸಿರೀಸೇ ಆಗಬಹುದು. ಅಂತಹ ಒಂದು ರೋಚಕ ಕಥೆಯನ್ನ ಮುಂದಿನ ಭಾಗದಲ್ಲಿ ಕೊಡುತ್ತೇನೆ. ಒಂದು ವೇಳೆ ನಿಮಗೆ ಅವರ ಬಗ್ಗೆ ಏನಾದರೂ ಕಮೆಂಟ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಲ್ಲಿಯವರೆಗೆ ಟೇಕ್ ಕೇರ್.